ಗಡಿನಾಡ ಜಿಲ್ಲೆಯಲ್ಲಿ ಕಲಾವಿದರಿಗೆ ಉಚಿತ ವೈದ್ಯಕೀಯ ಶಿಬಿರ ನಡೆಯಿತು. ಕಲಾವಿದರು ಆರೋಗ್ಯ ನಿರ್ವಹಣೆಯಲ್ಲಿ ಜವಾಬ್ದಾರಿಯುತ ಹೆಜ್ಜೆ ಇರಿಸಬೇಕಾಗಿದೆ. ಕಲಾ ನೈಪುಣ್ಯತೆಯ ಸಾಕ್ಷಾತ್ಕಾರಕ್ಕಾಗಿ ಹಪಹಪಿಸುವ ಕಲಾವಿದ ತನ್ನ ವೈಯಕ್ತಿಕ ಆರೋಗ್ಯ ನಿರ್ವಹಣೆಯಂತಹ ಸಂಕೀರ್ಣ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸದಿರುವುದು ಕಳವಳಕಾರಿಯಾದುದು. ಆಧುನಿಕ ವೇಗದಲ್ಲಿ ಜಗತ್ತಿನ ಬೇಡಿಕೆಗಳು ಹೆಚ್ಚಾದಂತೆ ದಣಿವರಿಯದ ದುಡಿಯುವ ಕಲಾವಿದರು ಆರೋಗ್ಯ ನಿರ್ವಹಣೆಯ ನಿಟ್ಟಿನಲ್ಲಿ ಜವಾಬ್ದಾರಿಯುತ ಹೆಜ್ಜೆಗಳನ್ನು ಇರಿಸದಿದ್ದಲ್ಲಿ ಭಾರಿ ಅಪಾಯ ಕಂಗೆಡಿಸಲಿದೆ ಎಂದು ಪ್ರಸಿದ್ಧ ವೈದ್ಯ ಡಾಕ್ಟರ್ ಶ್ರೀನಿಧಿ ಸರಳಾಯ ಬದಿಡ್ಕ ಅವರು ಹೇಳಿದರು. ಸುಜೇಂದ್ರ ಸೂರ್ಯ ಅಂತ ಒಬ್ಬರು ಕಲಾವಿದರು, ಶ್ರೇಷ್ಠ ಕಲಾವಿದರು. ಹಿಮ್ಮೇಳದಲ್ಲಿ ಮುಮ್ಮೇಳದಲ್ಲಿ ಯಾವ ಕಲಾವಿದರಿಂದ ಯಕ್ಷಗಾನ ಅವತ್ತವರು ರೆಡಿ. ಅವರಿಗೆ ಭಾಗವತಿಗೆ ಗೊತ್ತುಂಟು, ಮದ್ದಳೆ ಗೊತ್ತುಂಟು, ಅದೇ ರೀತಿ ಚೆಂಡೆ ಗೊತ್ತುಂಟು, ಅದೇ ರೀತಿ ಸ್ತ್ರೀ ವೇಷ, ಗುಂಡು ವೇಷ. ಯಕ್ಷ ಸ್ನೇಹಿ ಬಳಗ ಪೆರ್ಲಾ ಮತ್ತು ಶ್ರೇಣಿ ರಂಗಜಂಗಮ ಟ್ರಸ್ಟ್ ಕಾಸರಗೋಡು ಇದರ ನೇತೃತ್ವದಲ್ಲಿ ಕುಂಟಾರಿನ ಅಸ್ತಿತ್ವಂ ಪ್ರತಿಷ್ಠಾನದ ಸಹಯೋಗದಲ್ಲಿ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯ ಸಹಕಾರದೊಂದಿಗೆ ಕಲಾವಿದರುಗಳಿಗಾಗಿ ಗಡಿನಾಡಲ್ಲಿ ಮೊದಲ ಬಾರಿಗೆ ಪೆರ್ಲದ ಸತ್ಯನಾರಾಯಣ ಪ್ರೌಢಶಾಲೆಯಲ್ಲಿ ನಡೆದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಮತ್ತು ಸಲಹಾ ಶಿಬಿರವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾಜಿಕ ಮುಖಂಡ ಅರವಿಂದ್ ಕುಮಾರ್ ಎನ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಅಸ್ತಿತ್ವಂ ಪ್ರತಿಷ್ಠಾನ ಪ್ರಕಾಶ ಧೈಲಾಟ ಬೆಂಗಳೂರು, ಸುಳ್ಯ ಕೆವಿಜಿ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ರಂಗನಾಥ್ ಹಾಗೂ ಡಾಕ್ಟರ್ ಜೆಸಿಲಾ ಅವರು ಆರೋಗ್ಯ ನಿರ್ವಹಣೆ, ತಪಾಸಣೆ ಮತ್ತು ಕೆವಿಜಿ ವೈದ್ಯಕೀಯ ಸಂಸ್ಥೆಗಳಿಂದ ಲಭ್ಯವಾಗುವ ನೆರವುಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಿದ್ರು. ನಾವು ನಡೆಸಿದಂತಹ ಜನಪರ ಕಾರ್ಯಕ್ರಮಕ್ಕೆ ಊರಿನ 10 ಸಂಸ್ಥರ, ಪರವೂರಿನ 10 ಸಂಸ್ಥರ ಹೆಗಲುಗಾರಿಕೆ ನಮಗೆ ಇದ್ದೇ ಇದೆ. ಅದರ ಹಿನ್ನೆಲೆಯಲ್ಲಿ ಹೀಗೊಂದು ನಾವು ಒಂದು ಕಾಯಕವನ್ನು ನಡೆಸುವಂತಹ ಸಂದರ್ಭದಲ್ಲಿ ನಮಗೆ ದೊಡ್ಡ ಯೋಗದಾನವನ್ನು ಕೊಟ್ಟವರು ಸುಳ್ಯ ಕೆವಿಜಿ ಮೆಡಿಕಲ್ ಕಾಲೇಜಿನವರು. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಭಾರತೀಯ ವೈದ್ಯಕೀಯ ಸಂಘ ಸುಳ್ಯ ಶಾಖೆಯವರು ಕೂಡ ನಮಗೆ ದೊಡ್ಡ ಯೋಗದಾನವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಶಿರವಾಗುತ್ತೇನೆ. ಬಳಿಕ ವಿವಿಧ ರಂಗಗಳ ಕಲಾವಿದರಿಗೆ, ಸಾರ್ವಜನಿಕರಿಗೆ ತಜ್ಞ ವೈದ್ಯರಿಂದ ವಿವಿಧ ಆರೋಗ್ಯ ತಪಾಸಣೆ ನಡೆಯಿತು. ಶಿಬಿರದಲ್ಲಿ ಜನರಲ್ ಮೆಡಿಸಿನ್ ಚಿಕಿತ್ಸಾ ವಿಭಾಗದ, ಮಕ್ಕಳ ರೋಗಗಳ ವಿಭಾಗ, ನೇತ್ರ ಚಿಕಿತ್ಸೆ, ಚರ್ಮ ಹಾಗೂ ಲೈಂಗಿಕ ರೋಗ, ಸ್ತ್ರೀ ರೋಗ, ಮೂಳೆ ವಿಭಾಗ, ರಕ್ತ ಗುಂಪು ವಿಭಾಗ ಮತ್ತು ದಂತ ಚಿಕಿತ್ಸಾ ವಿಭಾಗದ ತಜ್ಞರು ಭಾಗವಹಿಸಿದ್ರು.